ರಾಕ್ಷಸರು ದೇವಾನು ದೇವತೆಗಳನ್ನು ಸದೆ ಬಡಿಯುತ್ತಿರಲು ದೇವತೆಗಳೆಲ್ಲರೂ ದಿಕ್ಕೆಟ್ಟು ಓಡುತ್ತಾರೆ. ಸೃಷ್ಟಿ ಸ್ಥಿತಿ ಲಯ ಪಾಲನೆಯ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಚಿಂತಾಕ್ರಾಂತರಾಗುತ್ತಾರೆ. ದುಷ್ಟ ದಾನವರನ್ನು ವಧಿಸಿ ಪುನರಪಿ ಧರ್ಮವನ್ನು ಸ್ಥಾಪಿಸುವ ವಿಚಾರದಲ್ಲಿ ಚಿಂತೆಗೀಡಾಗಿದ್ದ ಆದಿನಾರಾಯಣ ದೇವರು ಆದಿಶಕ್ತಿ ದೇವಿಯನ್ನು ಸೃಷ್ಟಿ ಮಾಡುತ್ತಾರೆ. ಚಂಡ ಮುಂಡರ ಅವಳಿ ದೈತ್ಯದಾನವರು ದೇವಾದಿದೇವತೆಗಳನ್ನು ಸಜ್ಜನರನ್ನು ಸಾಧು ಸಂತರನ್ನು ಹಿಂಸಿಸುತ್ತಾ ಲೋಕ ಕಂಠಕರಾಗಿ ಮೆರೆಯುತ್ತಿರಲು ಆದಿಶಕ್ತಿ ದೇವಿಯು ದುಷ್ಟ ದಾನವರನ್ನು ವಧಿಸಲು ರಣರಂಗಕ್ಕೆ ಇಳಿಯುತ್ತಾಳೆ. ಆದಿಶಕ್ತಿ ದೇವಿಯು ರುಂಡಮಾಲಿನಿ ಮಹಾಕಾಳಿ ಎಂಬ ಘೋರ ರೂಪವನ್ನು ತಾಳಿ ರಾಕ್ಷಸರನ್ನು ಎದುರಿಸುತ್ತಾಳೆ. ಚಂಡಮುಂಡರ ಶಿರವನ್ನು ಕಡಿದು ಚೆಂಡಾಟವಾಡಿ ರುಂಡಮಾಲಿನಿ ನಾನೆಂದು ಕರೆಯಿಸಿಕೊಳ್ಳುತ್ತಾಳೆ. ಹೀಗೆಯೇ ಸಾವಿರಾರು ದುಷ್ಟ ದಾನವರನ್ನು ವಧಿಸಿ ಆದಿಶಕ್ತಿ ದೇವಿಯು ದೇವಾದಿ ದೇವತೆಗಳಿಗೂ ಸರ್ವಲೋಕಕ್ಕೂ ಸನ್ಮಂಗಲವನ್ನುಂಟು ಮಾಡುತ್ತಾಳೆ. ಆದರೂ ಕೊನೆಗೆ ರಕ್ತಬೀಜನೆಂಬ ದುಷ್ಟ ದಾನವನೊಬ್ಬ ಹುಟ್ಟಿಕೊಳ್ಳುತ್ತಾನೆ. ರಕ್ತಬೀಜನು ಲೋಕ ಕಂಠಕನಾಗಿ ಮೆರೆಯುತ್ತಿರಲು ರಕ್ತಬೀಜನ ಸಂಹಾರಕ್ಕಾಗಿ ಆದಿಶಕ್ತಿ ದೇವಿಯು ರಣರಂಗಕ್ಕೆ ಇಳಿಯುತ್ತಾಳೆ. ರಕ್ತದ ಬಿಂದುವು ಧರಣಿಯ ನಂಟಲು ದಾನವ ಪಡೆಗಳು ಹುಟ್ಟುತ್ತಿರೆ. ಮಾಯೆಯ ಗಾರುಡಿ ಕಂಡನು ತಾಯಿಯು ಕರೆದಳು ಉಗ್ರಳ ಮಹಾಕಾಲಿ. ತನ್ನ ಉದ್ದವಾದ ನಾಲಗೆಯನ್ನು ಭೂಮಿಯ ಮೇಲೆ ಚಾಚಿ ರಕ್ತಬೀಜನ ರುಂಡವನ್ನು ಕಡಿದು ರಕ್ತವನ್ನು ಪಾನ ಮಾಡುತ್ತಾಳೆ. ಆದರೂ ಚಂಡಿ ಚಾಮುಂಡಿಗೆ ಹೊಟ್ಟೆ ತುಂಬುವುದಿಲ್ಲ, ಬಾಯಾರಿಕೆ ತಣಿಯುವುದಿಲ್ಲ. ಚಾಮುಂಡಿಯು ತಡೆಯಲಾರದ ಹಸಿವು ಬಾಯಾರಿಕೆಯಿಂದ ಬಸವಳಿದು ವೈಕುಂಠಕ್ಕೆ ಬರುತ್ತಾಳೆ. ಆದಿನಾರಾಯಣ ದೇವರು ಚಾಮುಂಡಿಯ ಹಸಿವನ್ನು ತಣಿಸಲು 1000 ಆನೆಗಳನ್ನು 1000 ಒಂಟಿಗಳನ್ನು ಕಡಿದು ರಕ್ತಹಾರ ಕೊಡುತ್ತಾರೆ. ಆದರೂ ಚಾಮುಂಡಿ ಹೊಟ್ಟೆಯ ಹಸಿವು ನೀಗುವುದಿಲ್ಲ, ಗಂಟಲಿನ ಬಾಯಾರಿಕೆ ತಣಿಯುವುದಿಲ್ಲ. ಆಗ ನಾರಾಯಣ ದೇವರು, ನೀನು ಈಶ್ವರ ದೇವರು, ಜಲಕ ಮಾಡುವ ಕೆರೆಗೆ ಹೋಗಿ ಬೇಕಾದಷ್ಟು ನೀರು ಕುಡಿದು ಬಾಯಾರಿಕೆಯನ್ನು ತಣಿಸಿಕೋ ಎಂದು ಹೇಳುತ್ತಾರೆ. ಈಶ್ವರ ದೇವರು ಜಲಕ ಮಾಡುವ ಕೆರೆಗೆ ಹೋದ ಚಾಮುಂಡಿಯು ಕೆರೆಯ ನೀರನ್ನು ಬರೀ 3 ಗುಟುಕಿನಲ್ಲಿಯೇ ಬತ್ತಿಸುತ್ತಾಳೆ. ಕೆರೆಯ ನೀರು ಬತ್ತಿಸಿ ಮೀನುಗಳನ್ನು ಕೊಂದ ಪಾಪವನ್ನು ಹೊತ್ತುಕೊಳ್ಳುತ್ತಾಳೆ. ಈ ಚಾಮುಂಡಿಯು ಅಲ್ಲಿಂದ ವೈಕುಂಠಕ್ಕೆ ತೆರಳಿ ನಾರಾಯಣ ದೇವರ ಬಳಿ, ಓ ನಾರಾಯಣ ದೇವರೇ, ನನ್ನ ಹಸಿವು ನೀಗಲಿಲ್ಲ, ಬಾಯಾರಿಕೆ ತಣಿಯಲಿಲ್ಲ ಎಂದು ಹೇಳುತ್ತಾಳೆ. ಆಗ ಬೇರೆ ದಾರಿ ಕಾಣದ ನಾರಾಯಣ ದೇವರು ತನ್ನ ಕೈಯಲ್ಲಿರುವ ಚಕ್ರದಿಂದ ತನ್ನ ಬಲಕೈಯ ಕಿರುಬೆರಳನ್ನೇ ಸಿಗಿದು ಚಂಡಿ ಚಾಮುಂಡಿಯ ಬಾಯಿಗೆ ಇಡುತ್ತಾರೆ. ಅವಳು ನಾರಾಯಣ ದೇವರ ಕಾಲಿನ ಉಂಗುಷ್ಟದಿಂದ ನೆತ್ತಿಯವರೆಗೆ ರಕ್ತವನ್ನು ಪಾನ ಮಾಡುತ್ತಾಳೆ. ಆಗ ನಾರಾಯಣ ದೇವರು ಆಯಾಸದಿಂದ ಬಳಲಿ ಬಸವಳಿದು ಹೋಗುತ್ತಾರೆ. 1000 ಆನೆಯನ್ನಾದರೂ ಕಟ್ಟಿ ಆಳಬಹುದು, ಆದರೆ ಈ ಒಂದು ಹೆಣ್ಣನ್ನು ಕಟ್ಟಿ ಆಳಲು ಸಾಧ್ಯವೇ ಇಲ್ಲ ಎಂದು ಚಿಂತೆಗೀಡಾದ ದೇವರು, ಓ ಹೆಣ್ಣೆ, ನಾನು ನಿನಗೊಂದು ವರವನ್ನು ಕೊಡುತ್ತೇನೆ. ನೀನು ರುಂಡದಿಂದ ಕೆಳಗೆ ಹೆಣ್ಣಿನ ಅವತಾರವನ್ನು ತಾಳು, ಮೇಲಿನಿಂದ ಗಂಡಿನ ರೂಪವನ್ನು ತಾಳು. ಜುಮಾದಿ ಎಂಬ ಹೆಸರನ್ನು ಪಡೆದುಕೊಂಡು ಭೂಲೋಕಕ್ಕೆ ಇಳಿ ಎಂದು ವರವನ್ನು ಕೊಡುತ್ತಾರೆ. ನಾರಾಯಣ ದೇವರ ಅಪ್ಪಣೆಯಂತೆ ಚಂಡಿ ಚಾಮುಂಡಿಯು ಎದೆಯಿಂದ ಮೇಲೆ ಗಂಡಿನ ಅವತಾರವನ್ನು ತಾಳಿ ಮುಖದಲ್ಲಿ ಮೀಸೆಯನ್ನು ಮಾಡಿಕೊಳ್ಳುತ್ತಾಳೆ. ರುಂಡದಿಂದ ಕೆಳಗೆ ಹೆಣ್ಣಿನ ಅವತಾರವನ್ನು ತಾಳುತ್ತಾಳೆ. ಭಕ್ತರ ಪರಿಪಾಲನೆಗಾಗಿ ಎದೆಯ ಬಲಭಾಗದಲ್ಲಿ ಅಮೃತದ ಸಿರಿ ಮೊಳೆಯನ್ನು ಧಾರಣೆ ಮಾಡಿಕೊಳ್ಳುತ್ತಾಳೆ. ದುಷ್ಟರ ದಮನಕ್ಕಾಗಿ ಎದೆಯ ಎಡಭಾಗದಲ್ಲಿ ವಿಷದ ಮೊಳೆಯನ್ನು ಧಾರಣೆ ಮಾಡಿಕೊಂಡು 4 ಕೈಗಳಲ್ಲಿ 48 ಆಯುಧಗಳನ್ನು ಹಿಡಿದುಕೊಂಡು ಅರ್ಧನಾರೀಶ್ವರಿ ರೂಪವನ್ನು ತಲೆದು ನಿಲ್ಲುತ್ತಾಳೆ. ನಾರಾಯಣ ದೇವರ ಅಪ್ಪಣೆಯಂತೆ ಭೂಲೋಕಕ್ಕೆ ಇಳಿಯುತ್ತಾಳೆ. ವೈಕುಂಠದಿಂದ ಭೂಮಿಗೆ ಇಳಿದ ಜುಮಾದಿ ತನ್ನ ಹಸಿವು ಬಾಯಾರಿಕೆ ತಣಿಸಿಕೊಳ್ಳಲು
ಹಳ್ಳಿ, ಊರುಕೇರಿ, ಗ್ರಾಮಗಳಲ್ಲಿ ತನ್ನ ರೌದ್ರಾವತಾರದ ಪರಾಕ್ರಮ ತೋರುತ್ತಾ ಊರಿನ ಎಲ್ಲ ಜನರು ಭಯಭೀತಿಯಿಂದ ಬದುಕುವ ಸ್ಥಿತಿ ಉಂಟಾಗುತ್ತದೆ. ಜುಮಾದಿಯ ಭಯದಿಂದ ಜನರು ಒಟ್ಟಾಗಿ ಜುಮಾದಿಗೆ ಬಲಿಹಾರ ನೀಡಲು ಮುಂದಾಗುತ್ತಾರೆ. ಊರಿನ ಗಡುಭಾಗದಲ್ಲಿ ಹಸಿವಿನಿಂದ ಕಂಗಲಾಗಿದ್ದ ಜುಮಾದಿಗೆ ಕಾಲಕಾಲಕ್ಕೆ ಬಲಿಹಾರ ಬಡಿಸುತ್ತಾ ಬರುತ್ತಾರೆ. ಒಂದು ದಿನ ಬಬ್ಬುಸ್ವಾಮಿಯು ದೊಡ್ಡನಗುಡ್ಡೆಯಲ್ಲಿ ಊರಿನ ಜನರ ಸಂಕಷ್ಟ ತಿಳಿದು ಇದಕ್ಕೊಂದು ಪರಿಹಾರ ಮಾಡಲು ಮತ್ತು ಜುಮಾದಿಯ ಹಸಿವು ಬಾಯಾರಿಕೆ ನೀಗಿಸಲು ಜುಮಾದಿಗೆ ಬಡಿಸಿಟ್ಟ ಬಲಿಹಾರಕ್ಕೆ ತನ್ನ ಕೈಗಳಿಂದ ಮುಟ್ಟಿ ಅಪವಿತ್ರಗೊಳಿಸಿ ದೂರದಲ್ಲಿ ಮರವೊಂದರ ಕೆಳಗೆ ಜುಮಾದಿಯ ಬರುವಿಕೆಗಾಗಿ ಧ್ಯಾನಮಗ್ನನಾಗಿ ಏಕಾಂಗಿಯಾಗಿ ಕುಳಿತುಕೊಂಡು ತನ್ನ ಒಂದು ಕೈಯಲ್ಲಿ ವೀಣೆಯನ್ನು ಇನ್ನೊಂದು ಕೈಯಲ್ಲಿ ಇರಾಣ ಬಾಧೆಯನ್ನು ಹಿಡಿದುಕೊಂಡು ತಾಳಲಯಬದ್ಧವಾಗಿ ಇರಣ ಬಾಧೆ, ವೀಣೆ, ಕೊಳಲುಗಳನ್ನು ಏಕಕಾಲದಲ್ಲಿ ಬಾರಿಸುತ್ತಾ ಸಪ್ತ ಮೇಳಗಳನ್ನು ಬಾರಿಸಿ ಸಪ್ತ ಸ್ವರವನ್ನು ಹೊರಹೊಮ್ಮಿಸುತ್ತಾರೆ. ಇದೇ ಸಂದರ್ಭದಲ್ಲಿ ಶ್ರೀನಾರಾಯಣ ದೇವರ ಅಪ್ಪಣೆಯಂತೆ ಭೂಲೋಕಕ್ಕೆ ಇಳಿದು ಬಂದ ಶ್ರೀ ಜುಮಾದಿ ದೈವವು ಹಸಿವು ಹಾಗೂ ಬಾಯಾರಿಕೆಯಿಂದ ಕಂಗೆಟ್ಟು ಜೋರಾಗಿ ಆರ್ಭಟಿಸುತ್ತಾ ಬರುತ್ತಿರಲು ಸಪ್ತಮೇಳದ ಸುಮಧುರ ಸುಧೆಯನ್ನು ಆಲಿಸಿದ ಜುಮಾದಿಯು ಇಷ್ಟೊಂದು ಇಂಪಾದ ಈ ಸಪ್ತಮೇಳವನ್ನು ನುಡಿಸುತ್ತಿರುವವರಾದರೂ ಯಾರು ಎಂದು ಅರಸುತ್ತಾ ಬರುತ್ತಿರಲು ಹುಲು ಮಾನವನಂತೆ ಕಾಣುತ್ತಿರುವ ಶ್ರೀ ಬಬ್ಬುಸ್ವಾಮಿಯನ್ನು ಕಂಡೊಡನೆ ಕೋಪಗೊಂಡ ಜುಮಾದಿಯು ಸಪ್ತ ಮೇಳಗಳನ್ನು ನಿಲ್ಲಿಸುವಂತೆ ಹೇಳುತ್ತಾಳೆ. ಆಗ ಶ್ರೀ ಬಬ್ಬುಸ್ವಾಮಿಯು, ನನ್ನಿಂದ ನಿನಗೇನು ತೊಂದರೆಯಾಗಿದೆ? ನೀನು ಮುಂದೆ ಸಾಗಬಹುದು ಎನ್ನುತ್ತಾರೆ. ಹಸಿವು ಬಾಯಾರಿಕೆಯಿಂದ ಕಂಗಾಲಾಗಿರುವ ನನ್ನ ಹಸಿವು ಬಾಯಾರಿಕೆಯನ್ನು ನೀಗಿಸುವ ಶಕ್ತಿಶಾಲಿಯೊಬ್ಬ ಈ ಭೂಲೋಕದಲ್ಲಿದ್ದಾನೆ ಎಂಬ ನಾರಾಯಣ ದೇವರ ಅಪ್ಪಣೆಯಂತೆ ನಾನು ಇತ್ತ ಬಂದಿರುವೆನು ಎಂದಾಗ, ಓ ಜುಮಾದಿಯೇ, ನಿನ್ನ ಹಸಿವು ಹಾಗೂ ಬಾಯಾರಿಕೆಯನ್ನು ನಾನು ನೀಗಿಸಬಲ್ಲೆ ಎಂದು ಬಬ್ಬುಸ್ವಾಮಿಯು ಹೇಳಿದಾಗ ಜುಮಾದಿಯು ಹಟ್ಟಹಾಸದಿಂದ ನಗುತ್ತಾ, ವೈಕುಂಠಾಧಿಪತಿಯಾದ ನಾರಾಯಣ ದೇವರಿಂದಲೇ ನನ್ನ ಹಸಿವು ಬಾಯಾರಿಕೆಯನ್ನು ನೀಗಿಸಲು ಸಾಧ್ಯವಾಗಲಿಲ್ಲ. ಹಾಗಿರುವಾಗ ಹುಲು ಮಾನವನಾದ ನಿಮ್ಮಿಂದ ಸಾಧ್ಯವೇ ಎನ್ನಲು, ನನ್ನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ, ಖಂಡಿತ ಸಾಧ್ಯ. ಆದರೆ ಒಂದು ಮಾತನ್ನು ಮಾತ್ರ ನೆನಪಿಟ್ಟುಕೋ, ನಾನು ನಿನ್ನ ಹಸಿವನ್ನು ನೀಗಿಸಿದರೆ ನೀನು ನನ್ನ ದೂತನಾಗಬೇಕಾದೀತು. ಒಂದು ವೇಳೆ ನಿನ್ನ ಹಸಿವನ್ನು ನೀಗಿಸಲು ನನ್ನಿಂದ ಸಾಧ್ಯವಾಗದೇ ಇದ್ದರೆ ನಾನೇ ನಿನ್ನ ದೂತನಾಗುವೆನು ಎಂದು ಬಬ್ಬುಸ್ವಾಮಿಯು ಹೇಳಿದಾಗ ಜುಮಾದಿಯು ಆ ಪಂಥಾಹ್ವಾನಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಬಬ್ಬುಸ್ವಾಮಿಯು ತನ್ನ ಮಂತ್ರಶಕ್ತಿಯಿಂದ ಉಪ್ಪೂರು ಕುದ್ರುವಿನ ಒಂದು ಗೆಂದಾಳಿ ಬೊಂಡವನ್ನು ಮುಳ್ಳಿನಿಂದ ತೂತು ಮಾಡಿ ಬೊಂಡದ ಒಳಗಡೆ ಮಂತ್ರಶಕ್ತಿ ಪ್ರಯೋಗದಿಂದ ಉದ್ದವಾದ ನೂಲಿನ ಒಂದು ತುದಿಯನ್ನು ಬೊಂಡದ ಒಳಗೆ ತುರುಕಿಸುತ್ತಾರೆ. ಆ ನೂಲಿನ ಇನ್ನೊಂದು ತುದಿಯನ್ನು ಸಮುದ್ರಕ್ಕೆ ಎಸೆಯುತ್ತಾರೆ. ತೆಂಗಿನ ಗರಿಯ ಒಂದು ಸೂಟೆಯನ್ನು ಉರಿಸಿ ಜುಮಾದಿಯ ಎಡಗೈಗೆ ನೀಡುತ್ತಾರೆ. ಆ ಬೊಂಡವನ್ನು ಜುಮಾದಿಗೆ ಕುಡಿಯಲು ಕೊಡುತ್ತಾರೆ. ಬೊಂಡದ ನೀರು ಬರಿದಾಗದೆ ಅದನ್ನು ನೀನು ಬಾಯಿಯಿಂದ ತೆಗೆಯಬಾರದು ಎಂದು ಜುಮಾದಿಗೆ ಆಜ್ಞಾಪಿಸುತ್ತಾರೆ. ಜುಮಾದಿಯು 7 ರಾತ್ರಿ 7 ಹಗಲು ಕುಡಿದರೂ ಆ ಬೊಂಡದ ನೀರು ಬರಿದಾಗುವುದಿಲ್ಲ, ಉರಿಯುತ್ತಿರುವ ಸೂಟೆ ನಂದುವುದಿಲ್ಲ. ಆಗ ಜುಮಾದಿಯು ಸೋತು ಬಬ್ಬುಸ್ವಾಮಿಗೆ ಶರಣಾಗುತ್ತಾಳೆ. ನನ್ನ ಮುಂದೆ ನಿಂತಿರುವವನು ಸಾಮಾನ್ಯನಲ್ಲ. ಅವನು ಭೂಲೋಕದಲ್ಲಿ ಧರ್ಮ ರಕ್ಷಣೆಗಾಗಿ ಅವತಾರವೆತ್ತಿ ಬಂದಂತಹ ಶಿವಾಂಶ ಸಂಭೂತನಾದ ಭಗವಾನ್ ಶ್ರೀ ಬಬ್ಬುಸ್ವಾಮಿ ಎಂಬ ವಿಚಾರ ಜುಮಾದಿಗೆ ತಿಳಿಯುತ್ತದೆ. ಪಂಥದಲ್ಲಿ ಸೋತ ಜುಮಾದಿಯು ಬಬ್ಬುಸ್ವಾಮಿಗೆ ದೂತಳಾಗಲು ಒಪ್ಪಿಕೊಳ್ಳುತ್ತಾರೆ. ಜುಮಾದಿಯು ಬಬ್ಬುಸ್ವಾಮಿಯ ಬಲಗೈ ದೂತನಾಗಿ ಬಲಭಾಗದಲ್ಲಿ ನೆಲೆ ನಿಂತು ಬಬ್ಬುಸ್ವಾಮಿಯು ಒಟ್ಟುಗೂಡಿಸಿಕೊಟ್ಟಂತಹ ಊರಿನ ಮಾರಿಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಮಾತೆ ಮಹಮ್ಮಾಯಿಯ ಮಾರಿ ಬಂಡಿಗೆ ತುಂಬಿಸುವ ಅಧಿಕಾರವನ್ನು ಪಡೆಯುತ್ತಾರೆ. ಹಾಗೆ ಕರಾವಳಿ ನಾಡಿನ ಎಲ್ಲಾ ಜನರ ಕಷ್ಟ ದುಃಖಗಳನ್ನು ಪರಿಹರಿಸಿ ಅಭಯವನ್ನು ನೀಡುತ್ತಾ ಬರುತ್ತಾರೆ. ಓ ಜುಮಾದಿ ಪರಮ ಪಾವನ ಮೂರುತಿ, ನಿನ್ನ ನಂಬಿದ ಜನಕ್ಕೆ ನೀನೇ ಸದ್ಗತಿ.
ನಾಗಬನ ಬ್ರಹ್ಮಗ ಬ್ರಹ್ಮಸ್ಥಾನ ಬೆಮ್ಮೆರೆಗೊಂಡ ಅರಸುಲೆಗ ಮಾಡ ದೈವಳಿಗ ಸಾನ ಮೂಲಗು ಮೂಲಸ್ಥಾನ ಇತ್ತು ನಲ್ಕನೆ ಆದಿ ಆಲಡೆ ಗುಡಿ ಮಾಡಲು ಸಾನ ಜಾವಡಿಡು ಈ ಪರಶುರಾಮ ದೇವರ ಸೃಷ್ಟಿಡು ತುಳುನಾಡು ದೈವಳು ನೆಲೆಯಾಯಿನ ನೌಕ ತೂವಲಿ ದೈವರಾಜಿ ಬಬ್ಬುನ ನುಡಿತಂಚ ನಿಕ್ಲೆಗೆ ಕಷ್ಟ ಬತ್ತಂಡ ವಾಗಳಿಗೆಡ್ಲ ಪತ್ತೆರಿತದು ಕಾಡಪುರ್ಪೋನುದು ಇದು ತೋಡ ನೀರಿನ ತಳಿತದು ಓಡಿಜಾಲ ಬಾಕಿಲ್ಡು ತಡಪೆದ ಬುಲ್ಯ ಕರ್ಬದ ಕಟ್ಟು ಸುಣ್ಣದ ಬೊಟ್ಟ ಮೈಲದ ಮಾನಿನ ಮಿತ್ತು ಮುಕ್ಕಾಲು ಮೂಜಿಗಳಿಗೆ ಲೆಪ್ಪುಲೆ ಆಡಂಬರ ಬೊಕ್ಕ ಎಂಕು ಭಕ್ತಿ ತುಂಬು ನಂಬಿ ಬಂದವರ ಕಾಯುವ ಕರುಣಾ ಸಿಂಧುವೇ ಬೈಕಾಡಿಯ ಕ್ಷೇತ್ರಕ್ಕೆ ನೀನೆ ಅಭಯ ಹಸ್ತ